ದರ್ಬಾರ್ ಸಿನಿಮಾಸ್ನಲ್ಲಿ ಶ್ರೀಮತಿ ಪ್ರಭಾ ಎನ್ ಸುವರ್ಣ ಮತ್ತು ನಾರಾಯಣ್ ಸುವರ್ಣ ಅರ್ಪಿಸಿ ರಫೀಕ್ ದರ್ಬಾರ್ ನಿರ್ಮಾಣದ ಪರ್ವೇಜ್ ಬೆಳ್ಳಾರೆ, ಶರಣ್ ರಾಜ್ ಸುವರ್ಣ ಕಾಸರಗೋಡು ಸಹ ನಿರ್ಮಾಣದ ಭೋಜರಾಜ್ ಎಂಬಿಬಿಎಸ್ ತುಳು ಚಿತ್ರ ತುಳುನಾಡಿನಲ್ಲಿ ಈಗಾಗಲೇ ಯಶಸ್ವಿಯನ್ನ ಕಂಡು ಮೇ 6ರಂದು ದುಬೈಯಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಇಸ್ಮಾಯಿಲ್ ಮೂಡ್ಶೆಡ್ಡೆ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದುಬೈ, ಶಾರ್ಜಾ ಹಾಗೂ ಅಬುಧಾಬಿಯ ಒಟ್ಟು 6 ಥಿಯೇಟರ್ಗಳಲ್ಲಿ ತೆರೆ ಕಾಣಲಿದ್ದು, ಮೇ 20ರಿಂದ ಕತಾರ್, ಕುವೈಟ್, ಒಮನ್, ಬಹ್ರೈನ್ ಮತ್ತು ಸೌದಿ ಅರೇಬಿಯಾದಲ್ಲಿ ತೆರೆ ಕಾಣಲಿದೆ ಎಂದು ಹೇಳಿದರು. ಕತಾರ್, ಬಹ್ರೈನ್, ಒಮನ್ ಮತ್ತು ಕುವೈಟ್ ಹಾಗೂ ಸೌದಿ ಅರೇಬಿಯಾ ಬಿಡುಗಡೆ ಮಾಡ್ತಿದ್ದೀವಿ. ಈ ಚಿತ್ರ 6 ಥಿಯೇಟರ್ಗಳಲ್ಲಿ ದುಬೈಲಿ ಬಿಡುಗಡೆ ಆಗ್ತಿದೆ. ದುಬೈಯಲ್ಲಿ 3, ಶಾರ್ಜಾದಲ್ಲಿ 2 ಹಾಗೂ ಅಬುಧಾಬಿಯಲ್ಲಿ 1 ಥಿಯೇಟರ್. ಅನಂತರ ನವರಸ ರಾಜ ಭೋಜರಾಜ್ ವಾಮಂಜೂರ್ ಅವರು ಮಾತನಾಡಿ, ವಿದೇಶದಲ್ಲಿ ಭೋಜರಾಜ್ ಎಂಬಿಬಿಎಸ್ ಸಿನಿಮಾವನ್ನ ಬಿಡುಗಡೆ ಮಾಡಲಿದ್ದೇವೆ. ವಿದೇಶದಲ್ಲಿರುವ ತುಳುವರು ಚಿತ್ರವನ್ನ ನೋಡಿ ಆಶೀರ್ವದಿಸಬೇಕು ಎಂದು ಹೇಳಿದರು. ನಾಳೆ 6 ತಾರೀಕಿಗೆ ದುಬೈಯಲ್ಲಿ ಭೋಜರಾಜ್ ಎಂಬಿಬಿಎಸ್ ರಿಲೀಸ್ ಆಗುತ್ತೆ. 6 ಥಿಯೇಟರ್ಗಳಲ್ಲಿ ದುಬೈಯಲ್ಲಿ ರಿಲೀಸ್ ಆಗುತ್ತೆ. 20ನೇ ತಾರೀಕು ಮಸ್ಕತ್, ಕತಾರ್, ಕುವೈಟ್, ಬಹ್ರೈನ್, ಸೌದಿ ಅರೇಬಿಯಾದಲ್ಲಿ ರಿಲೀಸ್ ಆಗಲಿಕ್ಕಿದೆ. ಎಲ್ಲದಕ್ಕೂ ನಿಮ್ಮ ಪ್ರೀತಿ ಆಶೀರ್ವಾದ ಬೇಕು. ಯಾಕಂತ ಹೇಳಿದ್ರೆ ನಮ್ಮ ತುಳುನಾಡಿನ ಸರ್ವಧರ್ಮದ ಅಭಿಮಾನಿ ದೇವರುಗಳು ಎಲ್ಲರೂ ಚಿತ್ರವನ್ನು ನೋಡಿ ಆಶೀರ್ವದಿಸಬೇಕು. ಹಾಗೆ ನಮ್ಮ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ನಿಮ್ಮ ಆಶೀರ್ವಾದ ಬೇಕು. ಯಾಕಂತ ಹೇಳಿದ್ರೆ ನಮ್ಮಂಥವರನ್ನು ಕಲಾವಿದರನ್ನು ಬೆಳೆಸುವವರು ನೀವೇ. ನಮ್ಮ ಇವಾಗ ದುಬೈಯಲ್ಲಿ ಪ್ರಾರಂಭ ಆಗುತ್ತೆ. ಮೊದಲು ನೀವು ಏನು ಪಬ್ಲಿಸಿಟಿ ಕೊಡ್ತೀರಾ, ಅದರ ಮೇಲೆ ಏನು ನೀವು ಪ್ರಚಾರ ಕೊಡ್ತೀರಾ, ಅದರ ಮೇಲೆ ಜನಗಳ ಅಭಿಪ್ರಾಯ ಇರುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಎಲ್ಲರೂ ಚಿತ್ರವನ್ನು ನೋಡಿ ಸಹಕರಿಸಿ. ಅನಂತರ ಕೋಸ್ಟಲ್ ವುಡ್ನ ಖ್ಯಾತ ನಟಿ ಶೀತಲ್ ನಾಯಕ್ ಅವರು ಮಾತನಾಡಿ, ನಮ್ಮ ತುಳು ಸಿನಿಮಾ ಗಲ್ಫ್ ದೇಶದಲ್ಲಿ ಬಿಡುಗಡೆಗೊಳ್ಳುತ್ತಿದೆ. ವಿದೇಶದಲ್ಲಿರುವ ತುಳು ಸಿನಿಮಾ ಪ್ರೇಕ್ಷಕರು ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ತುಳುನಾಡಿನಲ್ಲಿ ಏನೆಲ್ಲ ಆಗ್ತದೆ ಅದು ದೇಶದಾದ್ಯಂತ ಇರುವ ತುಳುವರಿಗೆ ಅದನ್ನ ತಲುಪಿಸುವುದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಅದು ಎಲ್ಲೇ ಆಗಿರಲಿ, ನಮ್ಮ ತುಳುನಾಡಿನ ಒಂದು ಸಣ್ಣ ಪುಟ್ಟ ವಿಚಾರವು ಪ್ರತಿಯೊಬ್ಬ ತುಳುವರಿಗೂ ಕೂಡ ಅದು ರೀಚ್ ಆಗ್ತದೆ ನಿಮ್ಮಿಂದ. ಸೊ ಈ ಭೋಜರಾಜ್ ಎಂಬಿಬಿಎಸ್ ಚಿತ್ರ ಕೂಡ ಮೇ 6ನೇ ತಾರೀಕಿಂದ ದುಬೈಯಲ್ಲಿ, ಮೇ 20ನೇ ತಾರೀಕಿಂದ ಸೌದಿ ಅರೇಬಿಯಾ ಆ ಥರ ಬೇರೆ ದೇಶಗಳಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಟ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಪೈಲ್, ಅಶೋಕ್ ಬೈಲೂರು, ಕಾರ್ತಿಕ್ ಉಪಸ್ಥಿತರಿದ್ದರು. ಶರಸಾದ್ಯರ್, ವಿ4 ನ್ಯೂಸ್, ಮಂಗಳೂರು.